ಉಳ್ಳಾಲ ಸೈಯದ್ ಮದನಿ ದರ್ಗಾದೊಟ್ಟಿಗೆ ಅವಿನಾಭಾವ ಸಂಬಂಧನ್ ಪಡೆಯಿನ ಅಲ್ಪಸಂಖ್ಯಾತ ಪ್ರಭಾವಿ ನಾಯಕಿಯರು ಕೊಡುಗೈದಾನಿ ಜಮೀರ್ ಅಹಮದ್ರೆಗ್ ಕೊರೋನಾ ಸೋಂಕು ದೃಢ ಆದಿತದು ಆಯಿನತ್ ಬೇಗ ಹುಷಾರಾವಡ್ ಪಂಡದು ಉಳ್ಳಾಲ ದರ್ಗಾಡ್ ಅಧ್ಯಕ್ಷರು ಜನಾಬ್ ಅಬ್ದುಲ್ ರಶೀದ್ ಹಾಜಿಯರ್ನ ನೇತೃತ್ವಡ್ ಶುಕ್ರವಾರ ಪ್ರಾರ್ಥನೆ ಸಂದಾಯರು. ಜಮೀರ್ ಅಹಮದರು ಜಾತಿ ಮತ ಭೇದ ಇಚ್ಚಾಂದೆ ಮಾತೆರ್ನಲ ಒಟ್ಟಿಗೆ ಅನ್ಯೋನ್ಯವಾದಿ ಇತ್ತೊಂದು ಏರೆ ಬತ್ತಂಡಲ ಸಗಾಯ ಮಲ್ತೊಂದಿತ್ತಿನಾರು. ಉಳ್ಳಾಲ ದರ್ಗ ಬೊಕ್ಕ ಉಳ್ಳಾಲದ ಜನಕ್ಲೆನೊಟ್ಟಿಗೆ ಆರು ಪಡೆಯಿನ ಅಪಾರ ಪ್ರೀತಿನ ತಂಗ್ಲು ಏಪೊಗ್ಲ ಮದಪೆರ ಸಾಧ್ಯ ಇಚ್ಚಿ ಈ ನಿಟ್ಟಿಡ್
ಜಮಾತ ದಕ್ಲು ಸೇರ್ದು ಇನಿ ವಿಶೇಷವಾಯಿನ ದುವಾ ನಡಪಾದ ಆರಿನ ಸೀಕನು ಅಲ್ಲಾಹು ಬೇಗ ಗುಣಮಲ್ಪಡ ಪಂಡದು ದರ್ಗಾ ಅಧ್ಯಕ್ಷರು ಜನಾಬ್ ಅಬ್ದುಲ್ ರಶೀದ್ ಹಾಜೇರ್ ಕೇನೊಂಡರು. ಈ ದಿವಸ ಹಜರತ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಸನ್ನಿಧಾನದಲ್ಲಿ ವಿಶೇಷವಾದೊಂದು ದುವಾ ಕಾರ್ಯಕ್ರಮ ನಡೆಸಿದ್ದೇವೆ. ಕರ್ನಾಟಕ ರಾಜ್ಯದ ನೆಚ್ಚಿನ ನಾಯಕರು, ಅಲ್ಪಸಂಖ್ಯಾತರ ಕಣ್ಮಣಿಯೂ ಆದಂಥ ಜಮೀರ್ ಅಹಮದ್ರವರು ಇತ್ತೀಚಿನ ಈ ಕೊರೋನಾದ ಕೆಲಸದ ನಿಮಿತ್ತ ಓಡಾಡುತ್ತಾ ತನ್ನ ಶರೀರದೊಂದಿಗೆ ಕೊರೋನಾವನ್ನು ಹೊಂದಿಸಿಕೊಂಡಿದ್ದಾರೆ. ಹಾಗಾಗಿ ಕೊರೋನಾದ ಪಾಸಿಟಿವ್ ಬಂದ ಕಾರಣ ಶ್ರೀಯುತ ಜಮೀರ್ ಅಹಮದ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳುವ ವಿಚಾರ ತಿಳಿದು ಬಹಳ ಖೇದವಾಯಿತು. ಅಲ್ಲಾಹು ಅವರ ಆ ಒಂದು ರೋಗಾಣುವಿನ ವೈರಸ್ಸನ್ನು ಅತಿ ಶೀಘ್ರ ಗುಣಮುಖಗೊಳಿಸಿ ಮನೆ ತಲುಪಲಿ, ಸಾರ್ವಜನಿಕವಾಗಿ ಜನರೊಂದಿಗೆ ಬೆರೆತು ಜನರ ಸೇವೆಯನ್ನು ಮಾಡುವಂಥ ಅವಕಾಶ ಶೀಘ್ರವಾಗಿ ಬರಲಿ ಅಂತ ಹೇಳಿ ಸೈಯದ್ ಮದನಿ ದರ್ಗಾದಲ್ಲಿ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ದೇವೆ. ಶ್ರೀಯುತ ಜಮೀರ್ ಅಹಮದ್ ಅವರು ಜಾತಿ ಮತ ಭೇದವಿಲ್ಲದೆ ಎಲ್ಲರೊಂದಿಗೆ ಅನ್ಯೋನ್ಯತೆಯಿಂದ ಯಾರೇ ಬಂದರೂ ಕೂಡ ದಾನದ ಹಸ್ತವನ್ನು ನೀಡುವಂಥ ಒಬ್ಬ ಪ್ರಭಾವಿ ನಾಯಕ. ಜಾತಿ ಮತ ಭೇದವಿಲ್ಲದೆ ಅವರು ಮಾಡಿದಂಥ ಸಹಾಯಾರ್ಥದ ಬಗ್ಗೆ ನೀವೆಲ್ಲ ಅನೇಕ TV ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ನಾವು ಓದಿರಬಹುದು. ಇತ್ತೀಚಿನ ಶಿಕ್ಷಣದ ವ್ಯವಸ್ಥೆಯಲ್ಲಿ ಒಬ್ಬ ತಾಯಿ ಚಿನ್ನವನ್ನು ಅಡವಿಟ್ಟು ವಿದ್ಯಾರ್ಥಿಗೆ, ಮಗನಿಗೆ ಸಹಾಯ ಮಾಡುವಂಥ ಕೆಲಸ ಬಂದಾಗ ಆ ತಾಲಿಯನ್ನು ಕೂಡ ಅಡವಿಡದ ಹಾಗೆ ಮಾಡಿ ಅವರ ಕಷ್ಟಕ್ಕೆ ಸ್ಪಂದಿಸುವಂಥ ಉದಾತ್ತ ಸೇವೆ ಮಾಡಿದ ಅನೇಕ ಅವರ ಕಾರ್ಯಗಳು ನಾವು ಕಂಡಿದ್ದೇವೆ. ಶ್ರೀಯುತರು ಅತಿ ಶೀಘ್ರವಾಗಿ ಗುಣಮುಖರಾಗಿ ನಮ್ಮೊಂದಿಗೆ ಜೊತೆ ಸೇರಿ ಕೆಲಸ ಮಾಡುವಂಥ ಶಕ್ತಿಯನ್ನು ಅಲ್ಲಾಹನು ಕರುಣಿಸಲಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥಿಸುವುದರೊಂದಿಗೆ ಅವರ ಆ ಸದ್ಗುಣಗಳು, ಅವರು ನಮ್ಮೊಂದಿಗೆ ಬೆರೆತಂಥ ಒಂದು ವಾತಾವರಣ, ಉಲ್ಲಾಳ ಸೈಯದ್ ಮದನಿ ದರ್ಗಾ ಮತ್ತು ಉಲ್ಲಾಳದ ಜನತೆಯೊಂದಿಗೆ ಹೊಂದಿದಂಥ ಅಪಾರ ಪ್ರೀತಿ ನಾವು ಯಾವತ್ತೂ ಕೂಡ ಮರೆಯುವಂಥದ್ದಲ್ಲ. ಆ ನಿಟ್ಟಿನಲ್ಲಿ ನಾವು ಜಮಾತರು ಸೇರಿ ಇವತ್ತು ನಾವು ವಿಶೇಷವಾದಂಥ ದುವಾವನ್ನು ನಾವು ಮಾಡಿದ್ದೇವೆ. ಈ ದುವಾವನ್ನು ಅಲ್ಲಾಹನು ಕಬೂಲಿ ಮಾಡಿಕೊಂಡು ಅವರ ಆ ರೋಗವನ್ನು ಅತಿ ಶೀಘ್ರವಾಗಿ ಗುಣಪಡಿಸಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥಿಸಿ ಅವರಿಗೆ ಅಲ್ಲಾಹ ಒಳಿತನ್ನು ಮಾಡಲಿ. ಅದೇ ರೀತಿ ನಮ್ಮ ದೇಶಕ್ಕೆ ಬಂದಂಥ, ನಮ್ಮ ರಾಜ್ಯಕ್ಕೆ ಬಂದಂಥ, ನಮ್ಮ ಊರಿಗೆ ಬಂದಂಥ ಈ ಒಂದು ಕರೋನಾ ವೈರಸ್ ಅತಿ ಶೀಘ್ರವಾಗಿ ಇಲ್ಲಿಂದ ದೂರವಾಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಕೂಡ ನಾವು ಸಲ್ಲಿಸಿದ್ದೇವೆ. ಆ ಮೂಲಕ ಈ ಒಂದು ಪ್ರಾರ್ಥನೆಯೊಂದಿಗೆ ನಾವೆಲ್ಲ ಒಂದಾಗಿ ಸೌಹಾರ್ದತೆಯಿಂದ, ಸಹಬಾಳ್ವೆಯಿಂದ ಬಾಳುವಂಥ ವಾತಾವರಣ ನಿರ್ಮಾಣ ಆಗಲಿ. ನಮ್ಮಲ್ಲಿ ಅಪಸ್ವರ, ಅಪನಂಬಿಕೆ, ದ್ವೇಷ ಯಾವುದೇ ಇಲ್ಲದೆ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಒಂದು ಸಂದೇಶಕ್ಕೆ ನಾವು ಒತ್ತು ನೀಡಿ ಮುಂದೆ ಸಾಗೋಣ ಅಂತ ಹೇಳುವ ಮಾತನ್ನು ಹೇಳಿ. ಸೈಯದ್ ಮದನಿ ದರ್ಗಾದ ಲೆಕ್ಕ ಪರಿಶೋಧಕರು UT ಇಲಿಯಾಸ್, ಉಪಾಧ್ಯಕ್ಷರು ಬಾವಾ ಮೊಹಮ್ಮದ್, ಅರಬಿಕ್ ಟ್ರಸ್ಟ್ ಜೊತೆ ಕಾರ್ಯದರ್ಶಿ ಆಶಿಫ್ ಅಬ್ದುಲ್ಲಾ, ಜೊತೆ ಕಾರ್ಯದರ್ಶಿ ನೌಷಾದ್, ಸದಸ್ಯರು ಹಸೈನಾರ್, ಇಬ್ರಾಹಿಂ ಕಕ್ಕೆತೋಟ, ಹಮೀದ್ ಅಳೆಕಳ ಇಂಚಿತಿ ಪ್ರಮುಖರು ಈ ಪುರ್ತೋಟು ಗೀತೆರು.